ನಿನ್ನೆ ಒಂದು ಟಾಸ್ಕ್ ಟೈಪ್ ಅಲ್ಲಿ ಮಾಡಿದ್ವಿ, ಅಂದ್ರೆ ಮಗು ಯಾರ ಕಡೆ ಬರ್ತದೆ ಅಂತ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಜೊತೆಗೆ ನಿನ್ನೆ ಒಂದು ಟಾಸ್ಕ್ ಟೈಪ್ ಅಲ್ಲಿ ಮಾಡಿದ್ವಿ, ಅಂದ್ರೆ ಮಗು ಯಾರ ಕಡೆ ಬರ್ತದೆ ಅಂತ. ಸೊ ಆ ವಿಡಿಯೋ ಕೂಡ ಇರುತ್ತೆ ಇವತ್ತಿನ ವ್ಲಾಗ್ ಅಲ್ಲಿ, ಪ್ಲಸ್ ಒಂದಿಷ್ಟು ವಿಡಿಯೋಸ್ಗಳೆಲ್ಲ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವಳಿಗೆ ಅಂಗಿ ಹಾಕ್ತಿದ್ದಾರೆ ವಿಡಿಯೋಗೆ ಮಾಡ್ಲಿಕ್ಕೆ ಅಂತ, ಇಬ್ಬರು ಸೇರಿಸಿ. ಅವಳು ಕೇಳುದಿಲ್ಲ, ನೋಡಿ ನೋಡಿ. ಈಗೊಂದು ಟಾಸ್ಕ್ ಅಂತೆ, ನಿಲ್ಲು, ಈಗೊಂದು ಟಾಸ್ಕ್ ಅಂತೆ. ಮಗುವನ್ನು ನಡುವಲ್ಲಿ ಬಿಡ್ತಾರೆ, ಯಾರ ಹತ್ತಿರ ಬರ್ತಾಳೆ ಅಂತ. ಇಲ್ಲಿ ನಾನು ಕೂತಿದ್ದೇನೆ, ನೆಕ್ಸ್ಟ್ ಇವರು ಕೂತಿದ್ದಾರೆ, ನೆಕ್ಸ್ಟ್ ಇವಳು ಕೂತ್ಕೊಳ್ತಾಳೆ. ಹೋಗು. ನಾವೀಗ ವಿಡಿಯೋ ಮಾಡದೆ ಟ್ರೈ ಮಾಡಿದ್ವಿ. ನಾನು ಅಲ್ಲಿ ಕೂತಿದ್ದೆ, ಆಗ ಅವಳು ನನ್ನ ಹತ್ರ ಅವಳು ನನ್ನ ಹತ್ರ ಬಂದದ್ದು. ಅದಕ್ಕೆ ಅವರಲ್ಲೇ ಹೋಗಿ ಕೂತಿದ್ದಾರೆ ಅಲ್ವಾ. ಪಿರೋಬಿಡು ಬಾ ಮಗು ನನ್ನ ಹತ್ರ ಬಂತು. ಇಲ್ಲಿಗೆ ಕನ್ಫ್ಯೂಷನ್ ಆಗಿದೆ. ಬೇರೆಲ್ಲ ಮೋಯ ಅವಳ ನನ್ನ ಹತ್ರ ಬಂದ. ಲಚ್ಚು ಇತ್ತೆ ಕುಲ್ಲು ಬಲ ಬಾಬಾ ಅಲ್ಲಿ ಗೊಬ್ಬ ಅಂದಿಲ್ಲ ಲಂಚಿಗೆ ಆಗ ವಿಡಿಯೋ ಇಲ್ಲದೆ ನನ್ನ ಹತ್ರ ಬಂದದಾಯ್ತಾ. ಇವರೆಲ್ಲ ಬಲ್ಲೆ. I am the winner. ರಿಯಾ ಬಾರಿ ರಿಯಾ ಲಚ್ಚು ಲಚ್ಚು ಅದಿಲ್ಲ
ಮೆಲ್ಲ ಮಾಡಿದ್ದು ಕೈ ಎಲ್ಲವ ಪಾಪವ ಲಚ್ಚಿ 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 ಬಲಿ 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 ಬಾ ಬಾ ಬಲಿ ಬಾ ಮಗಿ ಬಲೆ 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 ಏ ಬೊಗ್ಗ ಅವೇರು ಏಯ್ ಮಂಡೆ ಸೇಫ್ಟಿ ಫಸ್ಟ್ ಏಯ್ ಲಚ್ಚು ಲಚ್ಚು ಮಗಿ ಹೆಲ್ಮೆಟ್ ಮಾಡ್ಕೊಂಡು ಬರಲಿ ಹೆಲ್ಮೆಟ್ ಮತ್ತೊಂದು ಮೇಲೆ ಇನ್ ಬಟ್ಟೆಗೆ ಹೊಡಿತೀರ ಏಯ್ ಬಲದೆ ಚೂಟೆ ಚೂಟೆ ಬಾ 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 ಕಿರಿ ಬಾ ಬಲದೆ ನಿಕ್ಲಾಂಚ ಕಲ್ಕನಗಲ್ಲೇ ಬಾ ಬಾ ಕಿರಿ ಲಚ್ಚು 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 ಕನ್ಫ್ಯೂಸ್ ಆಗೋದು ನೀವು ಯಾರು ನಂಬಿ ಬಂದಿ ಹೋಯ್ ಅವಳಿಗೆ ನನಗೆ ಹೊಡಿತೇನಾ ಐದು ಮತ್ತೊಂದು ಕುಲ್ಲ ಹೆಲ್ಮೆಟ್ ಬರ್ಪಲ್ಲ ಬಲೆ ಕೊಡಿ ಲಚ್ಚು ಏ ಲಚ್ಚು ಲಚ್ಚು ನಂಗೆ ಬಚ್ಚಿತ್ತು ಮಾಡಿ ಎಲ್ಲಿಗೆ ಅವಳು ವಿಡಿಯೋ ನೀವ್ ಯಾರು ಕರಿಬೇಡಿ ನೀವು ಈಗ ನೀವು ಹತ್ರ ಇದ್ದೀರಾ ಒಮ್ಮೆ ಕರ್ಕೊಂಡು ಬನ್ನಿ ಪಿಂಕಿ ಅಕ್ಕ ಒಮ್ಮೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಿರ್ಲಿ ಈಗ ನೋಡಿ ಉಪ್ಪದ ಮಾತದಲ್ಲ ಗೈಸ್ ತುಂಬಾ ನಂದಾಗುದಿಲ್ಲ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಆಗ್ತಿದ್ದಾರೆ ನನ್ನ ಮಗಳಿಗೆ ಬೈದ್ರೆ ಎರಡು ಕೊಡ್ತಾರೆ ನಿಂಗೆ ಇವಳನ್ನು ಕಟ್ಟಿ ಹಾಕೋ ನಾವು ಅವಳಿಗೆ ಎಷ್ಟು ಬೈದ್ರು ಬೇಕವಾಳೆ ಲಚ್ಚು ಚಿಕ್ಕಿ ಚಿಕ್ಕಿ ತಾಯಿ ಮಗು ಎತ್ತೀನಿ ತಾಯ್ 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 ಬಿಟ್ಟು ಮಾಡಿದ್ರಲ್ಲ ಎಲ್ಲ ಬೇಕಿಗಳು ಪೇಪರ್ ಅಂತೆ ಅದು ಮಗು ಮಾರಾಯ್ತಿ ಸುಮ್ಮನೆ ಕೂತ್ಕೊಳ್ಬೇಕು ಕೈ ಕಟ್ಟಿ ಅಬ್ಬೋ ಇವಳ ಮಗುವನೇಗೆ ಮಾಡ್ತಾಳ ದೇವರೇ ಎಲ್ಲಿದ್ದಾನೋ ಆ ಪುಣ್ಯಾತ್ಮ ಬಾಬಾ ಇಂಚಿ ಬಲ ತೂಳಿ ಬಾಬಾ ಚಾಯ್ ಮಂಪಲೆ ತಾಯ್ ತಾಯ್ ಬರೋದು ನಿನ್ನ ಹತ್ರವೇ ನೋಡವಳು ಕೋಲಿಗೆ ಬರೋದು ಇನ್ನೆಷ್ಟು ಬೈದ್ರು ನೀನೇ ಬೇಕು ಅವಳಿಗೆ ಕೋಲು ಬೇಕು ಅಂತ ಬರುದು ಬೇರೆ ಅಂತಲ್ಲ ಇನ್ನಟ್ಟಿಗೆ ಬಂದದ್ದು ನೋಡು ತಾಯಿ 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 ಒಬ್ಬ ಸುಟ್ಟೆ ನಮ್ಮ ಮಗುವಿಗೆ ಎಷ್ಟು ಇದು ಮಾಡ್ತಾಳೆ ನೋಡಿ ಅವಳು ಅವಳಿಗೆ ಫ್ಯಾನ್ಸ್ ಇದ್ದಾರೆ ತಾಯಿ 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 ಮುಕ್ಲ ಅನ್ಪೋಲಿ ಅದ ನೋಡಿದ್ರೆ ಅದಕ್ಕೆ ಗಟ್ಟಿಕ್ಕದಿಂತ ಮಗುವಿಗೆ ತಗೊಂಡೆ ಬಾಳೆನೆ ಅಮ್ಮ ಡೈರೆಕ್ಷನ್ ಕೊಡೋದು ನೋಡಿ ನೋಡುದು ಈಗ ಜೀವನದಲ್ಲಿ ಮಗುವಿನ ಕೈಯಲ್ಲಿ ಇಲ್ವಾ ಅಕ್ಕನಿಂದ ಗೊಬ್ಬರ ಅವಳಿಗೆ ತುಳೆಲ್ಲ ಬರುದಿಲ್ಲ ಇಂಗ್ಲಿಷ್ ಕಲಿಸಿದ್ನ ಪೋಪರೆ ರೇ ಐ ಪೋಪರೆ ಬಾರಿ ಖುಷಿ ಅದ್ರ ಪಾತವನ್ನ ಬಾರಿ ಖುಷಿ ಹೆಚ್ಚಿನ ಬಾಲ ಇಂಗ್ಲಿಷ್ ಮಾತಾರ್ನ ಹೇಗೆ ಲೈಕ್ ಮಾಡಿ ಶೇರ್ ಅವಳ ಅಣ್ಣ ಬಂದಿದ್ದ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಬಿಟ್ಟು ಬಂದಿದ್ದಾಳೆ ಅವಾಗ ಕಾಯ್ತಿರ್ಬೇಕಲ್ಲ ಪಾಪ ಇದು ನಿಮ್ಗೆ ಯೂನಿಫಾರ್ಮ್ ಇವತ್ತು ಕಲರ್ಸ್
ಮಗುವಿನ ದೊಡ್ಡ ಅಜ್ಜಿ. ಮಲ್ಲ ಅಜ್ಜಿ ಇರತ್ತ ದೊಡ್ಡ ಮಾತೀರು ಹೆಂಗ್ ನಿನ್ನೆ ಇಮ್ಮಿದ್ಲಲ್ಲ ಅವಳ ಅಮ್ಮ ಇದು. ಮೊಬೈಲ್ ಮಾತಾಡ್ಕೊಂಡು ಹೋಗೋಣ ಅನ್ಕೊಂಡೆ. ರೂಮ್ನಲ್ಲಿ ಇದ್ದಲ್ಲ, ಹೌದಾ? ಆದ್ರೆ ಆಮೇಲೆ ಕಾಣಲಿಲ್ಲ. ಯಾಕಂದ್ರೆ ವೈಷ್ಣವ್ ಏನಾದ್ರು ಹೇಳ್ಬೇಕಿಲ್ಲ ಅಥವಾ ನಿಮ್ಗೆ ಒಂದೇ ಸಮ ಬಂದಿದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಪುಟ್ಟನ್ನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ನೋವಾಗ್ತಿರುತ್ತೆ. ಡಾಕ್ಟರ್ ಏನಾದ್ರು ಕಾಲ್ ಮಾಡ್ಲಾ? ಎಸ್, ನಾವು ಬ್ಯಾಕ್ ಟು ಹೋಮ್ ಹೊರಡಿ ನಿಂತಿದ್ದೇವೆ. ಇನ್ನು ಹೋಗುದು ಮನೆಗೆ. ತಮ್ಮ ಬರ್ತಾನೆ, ಈಗ ಬರ್ಲಿಕ್ಕೆ ಆಯ್ತು, ಬಂದಿಲ್ಲ. ಇವಳನ್ನೆಲ್ಲ ಹೊರಡಿ ಸಿಗುತ್ತಿದ್ದೇನೆ. ಇನ್ನು ಹೋಗುದು. ತಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ, ಅವನೊಟ್ಟಿಗೆ ಹೋಗುದು. ಡ್ರೂಪಯ್ಯ ಬಾಬಾ. ಎಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ನೋಡಿದ್ರೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.